ಭಾರತದಲ್ಲಿ ಪ್ರಸಿದ್ಧವಿರುವ ಗುಲಾಬಿ ಹೂವಿನ ಶರ್ಬತ್ ಮಾದರಿಯ ಶರಬತ್ ತಯಾರಿಸಿರುವ ಪತಂಜಲಿಯು ರೂಹ್ ಅಫ್ಜಾವನ್ನು ಧಾರ್ಮಿಕವಾಗಿ ಗೇಲಿ ಮಾಡಿರುವುದರ ವಿರುದ್ಧ ರಾಮದೇವ್ರನ್ನು ದಿಲ್ಲಿ ಹೈಕೋರ್ಟ್ ತರಾಟೆಗೆ ತೆಗೆದುಕೊಂಡಿದೆ. ರೂಹ್ ಅಫ್ಜಾ ಕುಡಿದರೆ ಮಸೀದಿ ಮದರಸಗಳು ಹೆಚ್ಚುತ್ತವೆ. ನಮ್ಮ ಶರ್ಬತ್ ಕುಡಿದು ಮಂದಿರ ಹೆಚ್ಚಿಸಿ ಮಾದರಿಯ ವಿಡಿಯೋ ಬಗೆಗೆ ಪುಕಾರು ಬಂದಿತ್ತು. ಆ ವಿಡಿಯೋ ತೆಗೆಯುವಂತೆ ಕಳೆದ ತಿಂಗಳು ಕೋರ್ಟ್ ಕಟ್ಟಳೆ ಮಾಡಿತ್ತು. ಅದನ್ನು ತೆಗೆದಂತೆ ಮಾಡಿ ರಾಮದೇವ್ ಅದೇ ಮಾದರಿಯ ವಿಡಿಯೋ ಜಾಲತಾಣಗಳಲ್ಲಿ ಬಿಟ್ಟಿರುವುದು ಕಂಡುಬಂದಿದೆ. ರಾಮದೇವ್ ಕೋರ್ಟಿನ ಹಿಂದಿನ ತೀರ್ಪಿಗೆ ಅಗೌರವ ತೋರಿದ್ದಾರೆ ಎಂದು ಜಸ್ಟಿಸ್ ಅಮಿತ್ ಬನ್ಸಾಲ್ ತರಾಟೆಗೆ ತೆಗೆದುಕೊಂಡರು. ನೀವು ನಿಮ್ಮದೇ ಲೋಕದಲ್ಲಿ ಯಾರ ಹತೋಟಿಯೂ ಇಲ್ಲದೆ ಬದುಕುತ್ತಿದ್ದೀರಾ ಎಂದು ಕೂಡ ನ್ಯಾಯಾಧೀಶರು ರಾಮದೇವ್ರನ್ನ ಪ್ರಶ್ನಿಸಿದ್ರು. ರೂಹ್ ಅಫ್ಜಾ ಶರಬತ್ ತಯಾರಿಸುವ ಹಮ್ದರ್ದ್ ರಾಷ್ಟ್ರೀಯ ಫೌಂಡೇಶನ್ ಇಂಡಿಯಾ ನ್ಯಾಯಾಲಯದ ಮೆಟ್ಟಿಲೇರಿತು. ರಾಮದೇವ್ ವಿರುದ್ಧ ನ್ಯಾಯಾಲಯ ನಿಂದನೆ ನೋಟಿಸ್ ನೀಡುವಂತೆ ಜಸ್ಟಿಸ್ ಅಮಿತ್ ಬನ್ಸಾಲ್ ಕಟ್ಟಳೆಯಿಟ್ಟರು. ಹಳೆಯ ವಿಡಿಯೋ ತೆಗೆಯುವುದಾಗಿ ಕೋರ್ಟಿಗೆ ಪ್ರಮಾಣ ಪತ್ರ ಸಲ್ಲಿಸಿದ್ದ ರಾಮದೇವ್ ಎರಡನೆಯ ವಿಡಿಯೋದಲ್ಲಿ ಅದೇ ದ್ವೇಷದ ಮಾತು ಆಡಿದ್ದಾರೆ ಎಂದು ಕೋರ್ಟಿಗೆ ತಿಳಿಸಲಾಗಿದೆ. प्रहार जहर, दूसरी तरफ शरबत के नाम पर एक कंपनी है जो शरबत तो देती है, लेकिन वो शरबत से जो पैसा मिलता है उससे मदरसे और मस्जिदें बनवाती है. ठीक है, उनका मजहब है, लेकिन आप यदि वो शरबत पिएंगे तो मस्जिद और मदरसे बनेंगे. और पतंजलि का गुलाब का शरबत पीते हैं आप, ये शरबत पिएंगे आप तो गुरुकुल बनेंगे, आचार्य कुलम बनेगा, पतंजलि विश्वविद्यालय, भारतीय शिक्षा बोर्ड आगे बढ़ेगा. इसलिए मैं कहता हूँ ये शरबत जिहाद भी, जैसे लव जिहाद, वोट जिहाद चल रहा है ना, ऐसे शरबत जिहाद भी चल रहा है. तो लो, आपको इस शरबत जिहाद से बचाना है तो सब तक ये Our balcony garden, Vertex Street, Kadri Kamla Road, Mangalore. Call 8197 104 042 or 7899 282 403.